ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ದೇವಿ ಇರ್ನ ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ಕರುಣೆದೀದು ಕಾಪುಲೆಮ್ಮ ಕರುಣೆದೀದು ಕಾಪುಲೆಮ್ಮ ದೇವಿ ಭ್ರಾಮರಿ ದೇವಿ ಭ್ರಾಮರಿ ದೇವಿ ಇರ್ನ ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ದೇವಿ ಇರ್ನ ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ಭಕ್ತ ಜನಕು ಅನ್ನಪೂರ್ಣೆ ನಂಬಿನಕ್ಲೆ ಕಾಮಧೇನು ಕಷ್ಟ ಕಳೆಪಿಯಾದಿಶಕ್ತಿ ಕಟಿಲ ಶಂಕರಿ ಭಕ್ತ ಜನಕು ಅನ್ನಪೂರ್ಣೆ ನಂಬಿನಕ್ಲೆ ಕಾಮಧೇನು ಕಷ್ಟ ಕಳೆಪಿಯಾದಿಶಕ್ತಿ ಕಟಿಲ ಶಂಕರಿ ನಿತ್ಯ ಇರೆನ ಪಾದ ಪೂಜೆ ಮಲ್ಪು ನಂಚಿ ಭಾಗ್ಯ ಕೊರ್ದು ನಿತ್ಯ ಇರೆನ ಪಾದ ಪೂಜೆ ಮಲ್ಪು ನಂಚಿ ಭಾಗ್ಯ ಕೊರ್ದು ಮಲ್ಲ ಪುಣ್ಯ ಒದಗಲೆಮ್ಮ ಮಲ್ಲ ಪುಣ್ಯ ಒದಗಲೆಮ್ಮ ಲೋಕೇಶ್ವರಿ ಕಟಿಲ ಭ್ರಾಮರಿ ದೇವಿ ಇರ್ನ ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ದೇವಿ ಇರ್ನ ನಾಮ ಸ್ಮರಣೆ ಭಕ್ತಿದೀದು ಮಲ್ಪುವೆಮ್ಮ ಶರಣು ಬೈದೆ ಅಮ್ಮ ಇರುಗು ಇರೆನ ಪಾದಗತಿಯೇ ಪಂಡ್ದು ಮರಪಂದೆ ನೀ ಕಾಪುಲೆಮ್ಮ ಭಾಗೇಶ್ವರಿ ದುರ್ಗಾ ಪರಮೇಶ್ವರಿ ಅಂಜನ ಬೆಲೆ ಸುತ್ತರೆ ಬೆಲೆ ಕೈಯಲ್ಲಿ ಕಾರ್ಯವಾಗಿ ವಂದೇ ಅರ್ಘ್ಯಂ ವಂದೇ ಅರ್ಘ್ಯಂ ವಂದೇ ಅರ್ಘ್ಯಂ ವಂದೇ ಅರ್ಘ್ಯಂ गोपालकृष्णाय नमः गंगाधरकलारात्रि गोपालकृष्णाय नमः
सकलाराधने आवाज देवता मदा अक्षतान् समर्पयामि ಪರಂದಾಡಿಟ್ಟು भगवान् श्री गोपालकृष्णाय नमः ಸಂಜೆ भगवान् श्री गोपालकृष्णाय नमः कदली बलमहानिधि समर्पयामि ओम अमृतसर्वावस्थांगदोषः स्मरेत् पुनरीकाक्षवाभ्यागतश्री महानिधि समेशं ಅಲವಡು गोपालकृष्णाय नमः महा ಅವು ಏಕೆ ಗಂಟೆ ಉಂಟು ಅಲವಡು भगवान् श्री गोपालकृष्णाय नमः राजगुरुनंद महानिधि समर्पयामि ओम गणाय स्वाहा ओम अपानाय स्वाहा ओम यानाय स्वाहा ओम दानाय स्वाहा गमनाय स्वाहा भगवान् श्री गोपालकृष्णाय नमः ओम मदा धन गुट्टु मंगलाराधना दीपु ಖನನಂ ಹರಣಂ ದಾಹ ಪೂರಣಂ ಗೋ ನಿವಾಸನಂ ವಿಪ್ರೋಚ್ಚಿಷ್ಟಂಚ ಗವ್ಯಂಚ ಪಣದು 7 ಬಗೆತ ಶುದ್ಧಿನಿ ಶುರು ಆದಿರುವಂತೆ ದಾದ ಪಣ್ಣಗ ಪಂಚಗವ್ಯ ರಾಶನ ಮಾತವನ್ನು ತಂದು ಪಂಚಗವ್ಯ ಪ್ರೋಕ್ಷಣ ಮಾತವನ್ನು ತಂದು ಜಾಗನ ಶುದ್ಧಿ ಮಲ್ಪೊಡಿಗೆ ಖನನಂ ಶುರು ಗರ್ಪೊಡಿಗೆ ಮಾತನ ತುಂಬೆ ಮಲ್ತದ ಖನನಂ ಹರಣಂ ಆ ಪರ ಮಣ್ಣನ ಮಾತ ದೆಪ್ಪೊಡಿಗೆ ಕರಣಂ ಹರಣ ದಾಹ ಅಡಿಗೆ ಅಗ್ನಿಸ್ಪರ್ಶನ ಕೆಲವು ಸೂಕ್ತನ ಮಾತ ಮಲ್ತದು ಅಗ್ನಿ ಪ್ರತಿಷ್ಠಾಪನ ಮಲ್ತಂದು ಐಟು ಪರಶುರಾಮ ದೇವರನ್ನ ಆರಾಧನೆ ಮಲ್ತಂದು ನಾಗದೇವರನ್ನ ಆರಾಧನೆ ಮಲ್ತಂದು ಆ ಜಾಗರು ಆ ಶಾಸ್ಮಿನ ಐಟು ಆಹುತಿ ಮಾತ ಕೊರ್ದು ಪಂಚ ತತ್ವಲೆಡು ಆಹುತಿ ಮಾತ ಕೊರ್ದು ಆ ಜಾಗರ ಮಾತ ಆ ಅಗ್ನಿ ತೋಜಿಪಾ ಒಂದು ಬತ್ತನ ನಾಂಡ ಅವೊಂಜಿ ಬಗೆತ ಶುದ್ಧಿ ಇದು ಮಂತೇವೆ ಖನನಂ ಹರಣಂ ದಾಹ ಪೂರಣಂ ನನ್ನ ಎಡ್ಡೆ ಮಣ್ಣನ್ನು ಆ ಜಾಗಕ್ಕೆ ಪಾಡೋಡಿಗೆ ದಾಹ ಪೂರಣಂ ಗೋ ನಿವಾಸನಂ ನನೊಂಜಿ ವಿಶೇಷವಾಯಿನ ಮಲ್ಲ ಸೇವೆ ಊಕೆ ಅನ್ನಗ ಗೋ ಪೂಜೆ ಮಲ್ಪಡು ಗೋ ನಿವಾಸನ ಆ ಜಾಗಕ್ಕೆ ಪೆತ್ತ ಬತ್ತನ ನಾಂಡ ಮಲ್ಲ ಒಂಜಿ ಶುದ್ಧಿ ಇದು ಮಂತೇವೆ ಅಂಚ ವಿಶೇಷವಾದ ಆ ಸಪ್ತ ಶುದ್ಧಿ ಸೇರಿನಂಚಿನ ಗೋಪೂಜೆ ನಾವು ಮಲ್ತ ಕೊನ್ನಂಜನ ಕಿಂಚಿತ ಸೇವೆನು ಭಗವಂತ ಶ್ರೀ ಗೋಪಾಲಕೃಷ್ಣ ದೇವರು ಸ್ವೀಕಾರ ಮಲ್ತಂದು ನನಾಪುರಂಚಿನ ಆ ನಾಗದೇವರನ್ನ ಅಂಚನೆ ಪರಿವಾರ ದೇವರನ್ನ ದೇವರನ್ನ ಪ್ರತಿಷ್ಠೆನು ಆ ದೇವರ ಸ್ವೀಕಾರ ಮಲ್ತಂದು ನಾಗದೇವರನ ಅನುಗ್ರಹ ಆ ಭಗವಂತ ಶ್ರೀ ಗೋಪಾಲಕೃಷ್ಣ ದೇವರನ ಅನುಗ್ರಹ ನಮ್ಮ ಮಿತ್ತು ಪಡೆಯಬೇಕೆಂದು ಪ್ರಾರ್ಥನೆ ಸ್ವಾಮಿ ಇದ್ದೇವೆ ಕೃಷ್ಣ ಯಾದವೇಂದ್ರ ಜ್ಞಾನಮುದ್ರಾ ಯೋಗಿನಿ ನಾಥ ರುಕ್ಮಿಣೀಶಾಯ ನಮೋ ವೇದಾಂತ ವೇದನೆ ಭಗವಂತ ಶ್ರೀ ಗೋಪಾಲಕೃಷ್ಣಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಪ್ರಣಾಮಃ ಅಷ್ಟಾಂಗೀರಿತಃ ಭಗವಂತ ಶ್ರೀ ಗೋಪಾಲಕೃಷ್ಣಾಯ ನಮಃ ಓಂ ಮತ ಸಪ್ತಶುದ್ಧಾಂಗದಯ ಆಚರಿತ ಗೋಪೂಜಾಕ್ಷೇತ್ರಮಣ ಗೋಪೂಜಾಕ್ಷೇತ್ರಮಣ मतांतादर्शी संघर्षणांते पाद्यम मत संघर्षणांदर्शी गंधे अर्घ्यम अनंतांदर्शी या संघर्षणांते अर्घ्यम गंधानि सकलाराधनीः गंधा सकलाराधनीः स्वर्चिदं स्वर्चिदं मत
ओमता भगवती प्रवासवास्तांगोपिवास्त्रे पुनरीकाचन्द्राभ्यां सत्यं देवं जाति सत्ये बहायां लोकः तुम्मज्ञः तुम्मकाः विप्रोचिष्टा सप्तसत्याङ्गतया विप्रोचिष्टाङ्गतया तथा अन्मता संघर्षणा संघर्ष अनंत अनंतन अन्मत जया संघर्षणा नमः अन्मता किंचित आराधनाख्य नगमन संघर्षण जया संघर्षण प्राप्ता वेदां अंधान दर्शन जया प्राप्ता वेदां मेरा अकुल प्राणे इंकुल आ जाति ब्रह्मांडम अनत्ती अनत्ती इतने तेरियोंदना ब्रह्मांड देवरनी इतने तेरियोंदना आय ब्राह्मण शास्त्र अंत विशेषवाद प्राणी नकली मूल विप्रोचिष्ट आ प्राणी नकली जागृ मनसंग आंजनेय बगेट शुद्धि गो पूजा बुक्कद शुद्धि आ विप्रोचिष्ट मल्कन विप्रोचिष्ट देवी अక్కడ వలాయిడి వలాయిడి జయా సంఘర్షణ నాగదేవుని జయా సంఘర్షణ ఒకటి అనంత పడదైనటువంటి రూపన ఆరాధన ఉంటుంది మల్కనించిన కించిత ఆరాధన నాగదేవుల స్వీకారం ఉంటుంది అనాపరించిన ఆ నాగదేవుని నాగబ్రహ్మేన ప్రతిష్టను సులగ్ధమల్త పనులు నాగదేవుల ప్రార్థన మత బ్రహ్మాండ దృశ్య విశాన ప్రార్థనా సమర్పయామి ಏನಿನ್ನ ಕೈ ಮಾಡಾಯ್ತಾ ಅಂದ್ರೆ ಕೊಡಿಸ್ನಾದಿರಲ್ಲಿ ಕಾಂಡಲಗಳು ಕೊಂಡವರ್ಣ ಅನೇನ ಆಚರಿತ ಗೊತ್ತಿ ಆಪರ್ಷಕ್ಕೆ ತಂದ अनेन आचरित सप्तभुजाङ्गते विप्रोचिष्टाख्यगमन विप्रोचिष्टाङ्गते आचरित सप्तभुजाङ्गते आचरित विप्रोचिष्टाख्यगमन सर्पाष्टा जयासंप्रियता मन्त्राक्षरपाठमण्डे ಒಂದು ನಿಮಿಷ ವಿಶೇಷವಾದ ಮಂತ್ರ ಜಾಗೃತ ದುರಿತರಿನ ಮಾತು ದೂರ ಮಂತ್ರ ನಾಗದೇವನ ಸಾನ್ನಿಧ್ಯ ಪತ್ನಾದಿಗಳ ಪರಿಪೂರ್ಣವಾದ ನಮ್ಮ ರಕ್ಷಣೆ ಕಾಪಾಡಿಕೊಂಡು ವಿಪ್ರೇರಣ ಒಲಾಡಿಕೊಂಡು ದೇವಿಯರದ ಪ್ರಾರ್ಥನೆ ಮಾಡೋಣ ಸ್ವಾಮಿ ಇದು ಒಮ್ಮತಾನೇ ನಾಚರಿತ ಮಂಜಲ್ ತೋರಿಸಿನ ಇದೆಲ್ಲ ಒಂದು ಶಾಸ್ತ್ರ
ಆಗ ಆದಿಮುಖ ಮಂತ್ರವನ್ನು ಆದ್ಯಮುಖಾಂತರ ಭಗವಂತನಿಗೆ ನಮಗೆ ಸಾನ್ನಿಧ್ಯ ಶುದ್ಧ ಆಗೋದು ಜಾಗ ಶುದ್ಧ ಆಗೋದು ನಮ್ಮ ಮನಸ್ಸು ಕೂಡ ಶುದ್ಧ ಆಗಿದೆ ಅವಾಗ ಹವಾಮಾನ ಪವಿತ್ರ ಆಗಲಿಕ್ಕೆ ಇದ್ದಾಗ ನಮ್ಮ ನಿಮ್ಮದಿಂದ ಮುಹೂರ್ತ 20 ನಿಮಿಷದ ಮುಹೂರ್ತನು ದೇವ ಸುಮೂರ್ತ ಮಾತುಗಳು ಲಗ್ನ ಸುಲಗ್ನ ಮಾತುಗಳು ಸಂಗಚ್ಛತ್ವಂ ಸಂವದತ್ವಂ ಸಮೂಹ ಮದಾಂತಿ ಆನಂದ ಮಂಡನೆ ಓಳು ಮಂದ ಭಕ್ತಿಯನ್ನಾಗಲಿಲ್ಲ ಒಂದು ಕ್ಷೇತ್ರ ಸಂಬಂಧಪಟ್ಟ ಸರ್ವ ಭಕ್ತಿಯನ್ನಾಗಲಿಲ್ಲ ಭಗವಂತ ಸಂವಿಧಾನ ಅಂತಂದು ದೇವರ ಮುಂದೆ ವಿಷಯಕ್ಕೆ ಇನ್ನೊಂದು ಬೇಡ ಪ್ರಾರ್ಥನೆ ಅಂತಂದ್ರೆ ಆತನ ಇಷ್ಟಾರ್ಥಗಳನ್ನ ಅದನ್ನ ಪುನಃ ಪುನಃ ಪಂಡನೆ ದೇವರನ್ನ ಸತ್ಕರ್ಮ ಆಚರಣೆ ಮಾಡಿದ ಕರ್ಮದ ಅಂತ್ಯಕಾಲ ಅಂತ ಬಂದ ಮನಸ್ಸಿ ಪೂಜೆ ಪುರಸ್ಕಾರದ ಹೋಮದ ಪುಣ್ಯಫಲ ಇಂಚಿನ ಉಂಡ ಅವನು ಮಾಡ ಭಗವಂತೆ ಭಕ್ತರಿಗೆ ಪ್ರಾಪ್ತಿ ಮಂತು ಕೊರ್ಪಣ ಪುಣ್ಯ ಸಮಯ ಅವಾಗ ಸಹಯಜ್ಞ ಪ್ರಜಾಸುಸ್ಥಾಪನೆ ದೇವರೇ ಪ್ರಜೆಗಳನ್ನ ಸೃಷ್ಟಿ ಮಾಡ್ಕೊಂಡಾಗ ಪ್ರಜೆಗಳನ್ನ ಯೋಗಕ್ಷೇಮಗೆ ಬೋಡಾದ ಯಜ್ಞ ಸೃಷ್ಟಿ ಮಂತು ಕೊಡ್ತೇರಿಗೆ ತಾಯಿ ಬಂಡ ಅಗ್ನಿ ಮುಂದೆ ಉತ್ತಮ ನೇಮನೆ ಅಂತಂಗೆ ದೇವರಿಗೆ ಉವೇಜಿ ನೈವೇದ್ಯ ಅರ್ಪಣೆ ಮಾಡ್ಕೊಡ್ದ ಅಂಡ ಅಗ್ನಿ ಮುಖಾಂತರ ಮಾಡ್ಕೊಡಿ ಅಗ್ನಿ ಮುಖಾಂತರ ಮಂತ್ರಾರಿಗೆ ನಾವು ಕೊಟ್ಟ ಅವಿರ್ಭಾಗ ಮಾಡಿದ ಭಗವಂತೆ ಚೆನ್ನಾಗಿರುವ ಸ್ವಲ್ಪ ಸ್ವೀಕಾರ ಮಾಡಿಕೊಂಡು ಯಜ್ಞ ಮಾಡ್ಕೊಂಡು ಧ್ಯಾನೇ ಆ ಹೋಮದ ಪುಣ್ಯಫಲ ಹೋಮ ಅಂತ ಕಲ್ಪವೃಕ್ಷ ಕಾಲದಲ್ಲಿ ಸದೃಶವಾದ ಭಕ್ತರಿಗೆ ಪ್ರಾಪ್ತಿ ಹೊಂದಿರುವವರಿಗೆ ವಿಶೇಷವಾದ ಮಂದಿರ ಪ್ರತಿಷ್ಠಾಪನಾ ಅಂಗವಾದದಲ್ಲಿ ಪವಮಾನ ಹೋಮ ಪವಿತ್ರವಾಗಿ ಹೋಮ ಪವಮಾನ ಹೋಮ ಲೆಕ್ಕ ಅವಾಗ ಸಂಕಷ್ಟದ ಸೂರ್ಯಾಗಿ ಮಾಡಿದ್ದೇವೆ ಜನಮೆಡಿಯ ಮಂದಿಗೆ ಸರ್ಪಸತ್ತೆಯಾಗದೆ ಮುಂತಾಗಿರಬಹುದಾದ ವಿಷ್ಣುದೇವರೇ ಸಂಕಷ್ಟದ ಮುಗಿಸುವ ಆಸ್ತಿಗಳನ್ನು ಮಹರ್ಷಿಗಳು ಆ ಯಜ್ಞ ಉಂಟಾಗಿದೆ ಸರ್ಪಸತ್ತೆಯಾಗ ಅದನ್ನ ವಾಸುಕಿ ನಾಗರ ಪ್ರತಿಷ್ಠಾಪನೆ ಸಮಸ್ತ ಪಾದಕ ನಿರಸನ ದ್ವಾರ ಅತಿಶಯ ಪುಣ್ಯಫಲ ಪ್ರಾಪ್ತ್ಯರ್ಥ ಪಂಡನೆ ನಮ್ಮ ಭೂಖನನ ದಾರುಚ್ಛೇದನ ಪಾಷಾಣಗಳ ಒಂದೇ ಹೊಸ ಆಲಯ ನಿರ್ಮಾಣ ಸಂದರ್ಭ ಭೂಮಿಗೆ ಗರ್ಭಡಾಪಡು ಅದೇ ಮರಮಟ್ಟ ನಾಶಪಡಾಪಡು ಕಲ್ಲು ನಮಗೆ ಹಲವಾರು ಪ್ರಾಪ್ತಿಯಾಗುತ್ತಿಗೆ ಅದನ್ನೇ ಭೂತ ಪ್ರೇತ ವಿಷಾದಾದಿ ದೂರೇ ಕೆಲಸನಾರ್ಥಂ ನಮ್ಮ ಒಂದು ಕಟ್ಟಡ ನಿರ್ಮಾಣ ಮಾಡುವಾಗ ಹಲವಾರು ಭಕ್ತರು ನಮ್ಮ ಅವಧಿಗಳು ಅವು ವಿಷಯಗಳು ಅಂತ ಕೆಲವು ಭೂತಗಳ ಬೇರೆ ವಿಷಾದಾದಿ ಸಂಚಾರದಿಂದ ಆ ದುಃಖ ಸಾಧ್ಯತೆಗಳು ಉಪಯೋಗದಿಂದ ದುಷ್ಟ ಬಾಧೆಗಳನ್ನ ದುಷ್ಟ ಆ ಒಂದು ಶಕ್ತಿಗಳನ್ನ ನಾನಾಗಲ್ಲ ಆವಾಸ ಈ ಜಾಗೆಗೆ ಮುಂದಾದ ನನಗೆ ಅವರು ಜೀವನ ಸಾಹಿತ್ಯಗಳಿಗೆ ಸಾಧ್ಯ ಇದ್ದಿ ಅವ್ರು ಮಾತ್ರ ಕಲಹ ಪ್ರಾಪ್ತಿಯಾಗಲಿಲ್ಲ ಅಂತ ಉಪಯೋಗದಿಂದ ದುಷ್ಟಶಕ್ತಿಗಳು ಮುಂದಾದ ಈ ಜಾಗೆಗಳಿಂದ ಮೊದಲು ಹೋಗೋದು ನನಗೆ ಈ ಜಾಗೆ ಪವಿತ್ರ ಆಗೋದಾದ ಅವಮಾನ ಯಾಗ ಅತ್ಯಂತ ಮುಖ್ಯ ಐದಾದ ಮಾನ ದೋಷ ನಿವಾರಣೆ ಅವಮಾನ ಮಾಡೋದಂತ ಅಂಚ ವಿಶ್ವವಿಷ್ಣು ಭೂತ ಭವ್ಯ ಭಕ್ತನೇ ಮಾನ ಜನಗಳನ್ನ ಎದ್ದೇ ರೀತಿ ದೇವರಿಗೆ ಐದಾದ ಪೂರ್ಣ ಮಾನಸ ಆಧ್ಯಾತ್ಮಿಕ ಭಗವಂತೆ ಸಂತೋಷದ ಅಧಿಕಾರವನ್ನು ಈ ಸತ್ಯವಾಗಿ ಪ್ರತ್ಯಕ್ಷವಾದ ಪರೋಕ್ಷವಾದ ಏನಂತ ಅದು ಮನ ಧನ ಸಹಕಾರ ಹಾಗೆ ಮಾನಸ ಕ್ಷೇತ್ರ ಸ್ಥಿತಿ ವಿಧಿಯ ಅದೇ ಆಯುರಾವತಿ ಭಗವಂತ ಉತ್ತಮವಾದ ಭಗವಂತನ ಕೃಪಾಕಟಾಕ್ಷ ರಕ್ಷಾ ಕವಚ ಸಾರ್ವಕಾಲಿಕವಾದ ಸರ್ವ ಕ್ಷೇತ್ರದ ಭಗವಂತ ಉತ್ತಮವಾದ ಆಂತರಿಕ ಶರೀರಕ್ಕೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಮಾಡುವ ಉದ್ಯೋಗ ಯಶಸ್ಸಿನ ವೀರ್ಯ ಲಾಭನ ಅದೇ ರೀತಿ ತೀರ್ನಾಗಿ ಸಂಬಂಧ ಯೋಗ್ಯವಂತ ವಿದ್ಯೆಯ ಉಜ್ಜಿನ ಪ್ರಮಾಣಗಳು ನಿಖಲಿಕ ವಾಸ ಮಾಡುವ ಇಲ್ಲಿಂದ ಜಾಗಿರ ಅಂದ ಸ್ವರ್ಗ ಸರ್ವಶವಾದ ಪ್ರಜಾತಗಳು ಈ ಜಾಗಿರ ಅಂದಿನೇ ಬೇರೆ ಸೂರ್ಯಕಡೆ ಚಂದ್ರಕಡೆ ಅಗ್ನಿಗೆ ಕೇಂದ್ರವಾದ ಹದ್ನಾದಿಗಳೇ ನಂಗಿದೆ ಆ ದೇವರ ಈ ಸಾನ್ನಿಧ್ಯ ಬಂದು ಆ ರೀತಿ ವೈಭವದ ಬೆಲೆಗಳ ಅನೇಕ ವೈಭವಿಕ ಜೀವನ ಸರ್ಕಾರಿಗೆ ಮಾತ್ರ ಕಾರ್ಯಕ್ರಮ ಪ್ರತಿಷ್ಠಾಪಕ ಮಾಡೋದನ್ನು ಸುಮೂರ್ತ ಮಾಡೋದು ಲಗ್ನ ಸುಭದ್ರ ಮಾಡೋದು ಅದು ಮೂಲಿಕೆ ಮಾಂತರಿದ ಮಾನಸಿಕವಾದ ಒಗ್ಗಡೆ ದೇವರ ಸೇವನ ಸಕಲ ರೀತಿಯ ಸೌಭಾಗ್ಯ ಮಾಡೋದು ಅದಕ್ಕೆ ಕೂಡ ಮಾನಸಿಕ ಸಾಂಪತ್ತಿಕ ಸೌಭಾಗ್ಯ ಮಾನಸಿಕ ಒಗ್ಗಟ್ಟೆ ಇದೇ ನನ್ನ ಆಶೀರ್ವಾದ ದೇವರ ಕಾರ್ಯಕ್ರಮ ಆದರೆ ಮಾನವ ಕ್ಷೇತ್ರದ ಸಮೂಹಗಳ ಅಭಿವೃದ್ಧಿನೇ ಭಗವಂತ ಶ್ರೀಪತಿಯನೊಲಿಸಮ್ಮ ಭಾಗ್ಯವತಿ ಕರುಣಿಪುದು ಹರಿಯಲು ಮೇಯನು ಭಾಗ್ಯವತಿ ಕರುಣಿಪುದು ಹರಿಯಲು ಮೇಯನು ಭ್ರಮರ ಕುಂತಳೆ ದೇವಿ ಅನ್ನಪೂರ್ಣೇಶ್ವರಿಯೇ ಭ್ರಮರ ಕುಂತಳೆ ದೇವಿ ಅನ್ನಪೂರ್ಣೇಶ್ವರಿಯೇ ಭೇದ ಬಿಡಿಸಿ
ಲಕ್ಷ್ಮಿಗೆ ರಮೆಗೆ ವಿಷ್ಣು ಮಾಯೆಗೆ ವೇದ ವಂದಿತೆಗೆ ಮಂಗಳವು ವಿಷ್ಣು ಮಾಯೆಗೆ ವೇದ ವಂದಿತೆಗೆ ಮಂಗಳವು ವಿಷ್ಣು ಮೂರ್ತಿಯರಸಿ ಸರ್ವಗುಣ ಸಂಪನ್ನೆ ವಿಷ್ಣು ಮೂರ್ತಿಯರಸಿ ಸರ್ವಗುಣ ಸಂಪನ್ನೆ ವಿಶ್ವವನ ಪೊರವಳಿಗೆ ಶುಭ ಮಂಗಳಂ ವಿಶ್ವವನ ಪೊರವಳಿಗೆ ಶುಭ ಮಂಗಳಂ ವೈಕುಂಠವಾಸಿನಿ ನಾರಾಯಣಿ ವೆಂಕಟೇಶನ ರಮಣಿ ಅವತಾರಿಣಿ ವೈಕುಂಠವಾಸಿನಿ ನಾರಾಯಣಿ ವೆಂಕಟೇಶನ ರಮಣಿ ಅವತಾರಿಣಿ ಭವಭೋಗ ಭಾಗ್ಯಗಳ ಬಹುವಿಧ ಸಿದ್ಧಿಗಳ ಭವಭೋಗ ಭಾಗ್ಯಗಳ ಬಹುವಿಧ ಸಿದ್ಧಿಗಳ ಭಗವಂತನಾಶ್ರಯವನು ಇತ್ತು ಸಲಹು ಭಗವಂತನಾಶ್ರಯವನು ಇತ್ತು ಸಲಹು ದೇವರ ಮಾಂಗಲ್ಯ ವಿಶೇಷವಾದ ಇತ ದೇವರಿಗೆ ಆ ಲಕ್ಕಾಪನ ಮೂಲಕವಾದ ದೇವರಿಗೆ ಆ ದೇವರ ಪ್ರತಿಷ್ಠಾಪನೆ ಅದೇ ರೀತಿಯ ಪಂಚಾಮೃತಾಭಿಷೇಕ ಕಲಶಾಭಿಷೇಕ ಈ ಪೂರ ಅವರುಂಟು ಅವರಾಗ ఆయన ಏರ್ಲ ಪಾತ್ರಂತೆ ಏರು ಕೂಡ ದೇವರ ಸ್ಮರಣ ಮಾಡ್ತಾರ ಅಕ್ಲೆ ಕೂಡ ದೇವರ ಅನುಗ್ರಹ ಹಾಕೊಂಡು ಏರು ಕೂಡ ಪಾತ್ರೆ ಕೂಡ ಅಕ್ಲೆ ದೇವರ ಅನುಗ್ರಹ ಹಾಕಿ ಆ ಗರುಡ ಕೂಡ ಅಂಟು ಕಂಡುಕೊಂಡು ಅವನಾಗ ಆನಾದ ಮಾಂಗಲ್ಯ ದೇವರ ಸ್ಮರಣ ಮಾಡ್ತಿದ್ದೆ ಅದೇ ರೀತಿಯ ಆ ಬ್ರಹ್ಮ ಕಲಶಾನಗಾವಡೆ ಅಥವಾ ದೇವರಿಗೆ ಪಂಚಾಮೃತಾಭಿಷೇಕ ಪ್ರತಿಷ್ಠಾಪಕ ಏಳ ಲಕ್ಕುದುಂಟು ನೋಡ್ತಿ ಮಾಂದೆಲ್ಲ ಪುಲ್ಲುದೇ ಉಂಟು ఇప్పుడు धर्मदेवताभ्यो नमः प्रार्थनां समर्पयामि आषाढदण्डस्फटिकाक्षमाला स्मरणकुण्डी सरसेदुहाणि विभ्राडनारक्तजटापालं चतुर्भुजं किरीटं नमामि गोमतनागान्तश्रीज्या सङ्घर्षणाय नमः प्रार्थनां समर्पयामि रक्तेश्वरी रक्तकपालमाला रक्ताम्बराभूषण दिव्यदेहा ेङ्कारनादं प्रणमामि आं रक्ष रक्ष प्रणदोस्तनित्यं रक्तेश्वर्यै नमः प्रार्थनां समर्पयामि श्वेताङ्गं दिव्यदेहं सुललितवदनं दीक्षशृङ्गातराङ्गं रुद्राक्षं सुवर्णयुक्तं किणिकिणिभरणं किङ्किणीगण्डमालां वन्दे गण्डावदालां नरकलक्ष्मणियुक्तां सूत्राङ्गां विक्षादा धर्मस्वरूपं स्वरितचरणं नन्दिकेशं नमामि नन्दिकोणाय नमः प्रार्थनां समर्पयामि ॐ क्षेत्रस्य पदेन वयं हितेन एव जयामसि आश्वं बोधयित्वा समोलाभीतसे क्षेत्रबालाय नमः प्रार्थनां समर्पयामि स्वामी देवರ ವಿಶೇಷವಾದ ಸಾಲಿಯಾನ್ ಕುಟುಂಬದ ಸಂಬಂಧಪಟ್ಟ ಕುಟುಂಬದವರು ಸಂಸಾರಕ್ಕೆ ಮಾತ ದೇವರ ಸನ್ನಿಧಾನದ ಭಕ್ತಿಪರಿಸಿದವಾದ ಪ್ರಾರ್ಥನಾ ಅಮ್ಮ ಜೀವನ ಅನೇಕ ಸಾರ್ಥಕ ರಾಯವನ್ನಗ
ఏరో ಹಿರಿಯರಿನಟ್ಟು ಮಾತ ಸೇರಂದು ಕಷ್ಟಪಟ್ಟು ಬೆಂದು ಮರ್ತನಿಂಚಿನ ದುಂಬುರ ಬ್ರಹ್ಮ ಕಲಶ ಅವು ಇನಿ ನಮ್ಮ ಯೋಗನಾದಾನ ಹಿರಿಯರನ್ನ ಆಶೀರ್ವಾದನಾದಾನ ನಂಗೆ ಕೊಡವರ ಆ ಬ್ರಹ್ಮ ಕಲಶ ತೂಪನಂಚಿನ ಯೋಗ ನಮ್ಮ ಕೈಗೆ ಬ್ರಹ್ಮ ಕಲಶ ಮಲ್ಪಾಯದೆ ಪಡೆದು ನಮ್ಮ ಜೋಗುಲಿಗೆ ನಮ್ಮ ಪುಲ್ಯಲ್ಲಿಗೆ ನಂಗೆ ಪಂದ್ರ ಯೋಗನು ಆ ನಮ್ಮ ದೇವರನ್ನಟ್ಟು ನಂಗೆ ಅಂಗಮ ಮಾಡ್ತದೆ ಅವಾಗ ಅವೇ ಒಂದು ಮಲ್ಲ ಯೋಗವೇ ಹಿರಿಯರನ್ನ ಆಶೀರ್ವಾದವೇ ಅಂಚ ವಿಶೇಷವಾದ ಆ ನಾಗ ಬ್ರಹ್ಮದೇವರ ಅಂಚನೆ ನಾಗದೇವರ ಕಟ್ಟೇಶ್ವರ ನಂದಿಕೋಣ ಅಂಚನೆ ಕ್ಷೇತ್ರವಾದ ಪ್ರಾರ್ಥನೆ ಮಾಡ್ತೀನಿ ಇದಕ್ಕೆ ನಮ್ಮ ಪ್ರತಿಷ್ಠೆ ಮಾಡುವ ಪ್ರತಿಷ್ಠೆ ಮಂತರು ನಮ್ಮ ದೇವರ 3 ವರ್ಷದ ಕುಲ್ಲೇ ಪಡೆದು ಸೂರ್ಯಮಂಡಲದ ಆವಾಹನ ಮಾಡ್ಕೊಂಡು ದೇವರನ್ನು ಕುಲ್ಲಾಗಿ ಹೋಗ್ತಾ ನಮ್ಮ ಸೀದಾ ಬಂದು ಇಲ್ಲಾಗ ಹೋಗ ಅಂಚಾಯದಲ್ಲಿ ತಿಂಗಳು ದೇವರನ್ನ ಆರಾಧನೆ ಹಾಕೊಂಡು ಹೋಗ್ಬೇಕ ರಾಧನಾಥನ ಬಂದೇರಿ ಐಕ ನಮ್ಮ ಬದುಕು ಮಾತೆಲ್ಲ ಒಟ್ಟು ಸೇರಿದು ಆ ದೇವರನ್ನ ಆರಾಧನೆ ಮಾಡ್ಕೊಡು ಒಂದು ಉದ್ದೇಶವಾದ ಆ ಕೋಟದ ದಿನಟ್ಟು ದೇವರನ್ನ ಆತ ಜಯಪಡಾದ ದೇವರಿಗೆ ನಿದ್ರೆ ಉಂಟಾ ನಮ್ಮ ಮಾತೆಲ್ಲಕೇನ ನಿದ್ರೆ ದೇವರಿಗೆ ಇದ್ರೆ ನಾನು ನಮ್ಮನೇ ಇರುತ್ತೋಮಣಿ ಅಂದ್ಬಿಡ ಅವನಿಗೆ ಪ್ರಶ್ನೆ ನಮ್ಗೆ ಬರು ದೇವರಿಗೆ ನಿದ್ರೆ ಆಗ್ತು ದೇವರನ್ನ ಬಿಂಬದ ಒಂದು ದಿನ ರೆಸ್ಟ್ ಕೊಡುವ ಉದ್ದೇಶವಾದ ನನ್ನ ಇನ್ನಿಟ್ಟು ಹೋಗ್ತಾ ದೇವರ ಹಿಂಗೆ ಅವನಿ ಕೊರ್ಲೆ ನೆನ್ ಕೊರ್ಲೆ ಪಡೆದು ದೇವರನ್ನ ಬಿಂಬದ ದೊಡ್ಡ ದೇವರ ಸಾನ್ನಿಧ್ಯ ನಮ್ಮ ಬರ್ತದ ನಟ್ಟುಣಿ ಮಾತ್ರ ಹೊರತು ದೇವರಿಗೆ ನಮ್ಮ ರೆಸ್ಟ್ ಕೊಡ್ತೀಜ ನಮ್ಮ ದಿನಾಲ ಬರೆದು ಅವನಿ ಕೊರ್ಲೆ ನೆನ್ ಕೊರ್ಲೆ ಪಡೆದು ಕಲಿಯುಗದ ಜನಕರು ನಮ್ಮ ಪ್ರಾರ್ಥನಾ ಮಾಡ್ತೀನಿ ಹೊರತು ನಮ್ಮ ಎಲ್ಲೇ ಇನ್ನಿಟ್ಟು ಪ್ರತಿಷ್ಠಾಯ ಹೋಗ್ತಾ ದೇವರ ಇದು ಕೊಡು ಯಾಕಂದ್ರೆ ರಕ್ಷಣೆ ಮಾಡ್ಕೊಳ್ಳಿ ನಮ್ಮ ಎಲ್ಲ ಬೇಡಿದ ಅವಾಗ ಈ ಕೋಟೆ ಕೈ ಅಂತ ಇನಿ ಊಟ ದೇವರಿಗೆ ವಿಶ್ರಾಂತಿಗೋಸ್ಕರವಾದ ಮಾತನಾಡುವುದು ಪುಷ್ಪಾದಿವಾಸ ಗಂಧಾದಿವಾಸ ಪಂಚಗವ್ಯಾದಿವಾಸ ಮಾತನಾಡುತ್ತದೆ ಕೊನೆಗೆ ಆ ಅಷ್ಟಾವಧಾನ ಸೇವೆ ಮಾಡ್ಕೊಂಡು ಜೋ ಪಡೆದು ಆ ದೇವರನ್ನ ಜಪಡಾದ ಇನ್ನಿತ ವಿಶೇಷವಾದ ಭಕ್ತಿ ಇರುವ ಅನ್ಪುಣ 11-20 ಅನುಕೂಲ ಸುಲಭ ನಡು ಆ ದೇವರನ್ನ ಪ್ರತಿಷ್ಠೆ ಮಾಡ್ಕೊಂಡು ದೇವರ ನಮ್ಮ ಪ್ರಾರ್ಥನೆ ಮಾಡ್ತೀವಿ ಸ್ವಲ್ಪ ಧರ್ಮಸ್ಯ ತ್ರಾಯದೇ ಮಹತೋಭಯಾತನ್ ಕಲಿಯುಗಡೆ ನಮ್ಮ ಮಾತೆಲ್ಲ ಬಯಸಿದಾದ ಯಾರು ವರ್ಷವರ ದೇವರ ಮನೆಗೆ ಹೋಗ್ತಾರೆ ಹೆಂಗೆ ಗೋಡಿದ್ರೆ ಮಾತ್ರ ದೇವರಿಗೆ ಕೊಡಬೇಕು ದಾಹ ತೊಂದರೆ ಕೊಡಬಲ್ಲ ಯಾರು ವರ್ಷವರನೇ ಹೋಗ್ರಿ ನಮ್ಮ ಮಾತೆಲ್ಲ ಅಂಚನೆ ಬಯಸೋಣ ಅವಾಗ ಸ್ವಲ್ಪ ಮಕ್ಕಳ ಧರ್ಮಸ್ಯ ಯಾರು ಒಂದೇ ದೇವರನ್ನ ಆರಾಧನೆ ಮಾಡ್ರೆ ತ್ರಾಯದೇ ಮಹತೋಭಯ ಹಿಂಗೆ ಮಸ್ತು ಕೊರಡು ದೇವರು ಪಡೆದು ನಮ್ಮ ಮನಸ್ಸು ಮಾತೆಲ್ಲ ಅಂಚನೆ ಇರ್ತೀನಿ ಅವಾಗ ಅವ ಮಾತ ಈಡೇರು ನಾಂಡ ಆ ಧರ್ಮದೇವರು ನಾಗದೇವರು ನಾಗಬ್ರಹ್ಮದೇವರು 14 ಕಲೆ ಪರಿಪೂರ್ಣವಾದ 3 ನಮ್ಮ ಸಾನ್ನಿಧ್ಯ ಸಾಲಿಯಾನ ಕುಟುಂಬದ ಪಿಲಿಕುಳದ ಈ ಮಣ್ಣು ಸದಾಕಾಲ 14 ಕಲೆ ಪರಿಪೂರ್ಣವಾದ ಇದನ್ನ ಮಾತ್ರ ನಮ್ಮ ಬರ್ತದೆ ಬೇಡ್ನಾಗ ದೇಹಿ ಪಡೆದು ಬೇಡ್ನಾಗ ಅಸ್ತೂಪನ ಸಾನ್ನಿಧ್ಯ ಮುಳುಪುಣೆ ವಿಶೇಷವಾದ ದೇವರ ನಮ್ಮ ಪ್ರಾರ್ಥನಾ ಮಾಡಿ ನಾನಾಪಂಚನ ಮಾತ ಸತ್ಕರ್ಮ ನಾಗ ಪ್ರತಿಷ್ಠೆ ನಾಗಬ್ರಹ್ಮ ದೇವರ ಪ್ರತಿಷ್ಠೆ ಆ ಸದೈವಾದ ದೇವರ ಪ್ರತಿಷ್ಠೆ ಪಂಚಾಮೃತಶೇಖರಿತವಾದ ಸಮೀರ ಸೇವೆ ಮಾತ ದೇವರ ಸ್ವೀಕಾರ ಕಲಶ 48 ಕಲಶ ನಾಗಬ್ರಹ್ಮ ದೇವರಿಗೆ 55 ಕಲಶ ನಾಗದೇವರಿಗೆ ನಮಕ ಮಾತ ಊರಿನಂಚಿನ ಆ ಧರ್ಮದೇವರಿಗೆ ಸ್ವೀಕಾರ ಮಾಡ್ಕೊಂಡು ಸದಾಕಾಲವನ್ನು ರಕ್ಷಣೆ ಮಾಡ್ತು ಕಾಪಾಡು ನಲ್ಲಾರು ದೇವರಿಗೆ ಸೇವೆ ಮಾಡ್ತಾರೆ ಏನು ಮಾತ ಬರವುದು ಮಾತು ಉಳ್ಳರ ಅಕ್ಲಿಗೆ ಏನು ವೈದ್ಯರ ಅಕ್ಲಿಗ ಅಕ್ಕನ ಕುಟುಂಬದ ಅಕ್ಲಿಗ ಸದಾಕಾಲ ರಕ್ಷಣೆ ನಲ್ಲಾರು ಮಸ್ತ್ ಕುಟುಂಬ ಸಾಲಿಯಾನ ಕುಟುಂಬ ಬಂದಾಗ 4,000-5,000 ಜನ ಕುಟುಂಬ ಎಲ್ಲ ಕುಟುಂಬ ಅನ್ನದಾನ 5 ಜನದ ಅವಸ್ಥೆ ಕಮ್ಮಿ ಇರೋದಿವೆ ಅವಾಗ ಅಕ್ಲಿಗ ಮಾತೆಲ್ಲ ದೇವರ ಅನುಗ್ರಹ ಕೊರಡು ನಲ್ಲಾರು ದೇವರನ್ನ ಸೇವೆ ಅಂತಾರೆ ಕೈಕಾಲ ಸುಖನ್ ನನಾಪಂಚನ ಮಾತ ಸತ್ಕರ್ಮುಲ್ಲ ರಾಮ ವಿಜ್ಞಾನ ಚಂದ ದಶ ದೋಷರು ಪ್ರತಿಷ್ಠಾ ಸಮಯದ ದಶ ದೋಷರು ಮಾತ ನಾಟ ಮಾತ ದೂರ ಮಾಡ್ತದೆ ಆ ನವಗ್ರಹ ದೇವತೆಗಳನ್ನ ನವಗ್ರಹ ಸದಾಕಾಲ ಉತ್ಪನ್ನ ಕಳೆದು ನವಗ್ರಹ ದೇವತೆಗಳ ಈ ಆರಾಧನಾ ಪಂಚನ ಕರ್ಮಾಭಿಮಾನ ದೇವತೆಗಳ ಗ್ರಾಮದ ಕಲ್ಪಾಡಿ ಕರ್ಪ ಗ್ರಾಮದ ಅಲಂಕಾರ ಸತ್ಯಗಳ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಈಗ ಅನಂತಾನಂದಲೇ ಅನಂತ ಪ್ರದಾಯಕ ಅನಂತ ವಿಕಾಸಾಯ ಆನಂದಾಯ ಸರ್ಕಾರ ಕರುಣಾಕಾಂತ ಶ್ರೀಜಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಚಂದ
ಯಾನ್మంటే ఎంకులమంతా ఎంకులకారుడు అనుకున్న భావన నమకిర్తలేదు లేకుండా ఆరు మనసు లేకుండా ఈచమల్ల కుటుంబము ನೀವು ತುಂಬೆ ಮನ್ಪಾದರಿ ಬ್ರಹ್ಮ ಕಲಶ ನಮಗೈತಿ ಆಂಡ ದೇವರಿಗೆ ಈ ಕಾವಡು ಮಂತ್ರ ನಮ್ಮ ಆ ಪ್ರೇರಣೆ ಕೊಟ್ಟಿದ್ದಾರ ನನಗೆ ಹೀಗೆ ಆ ದೇವರನ್ನು ಮಲ್ಲ ಸೇವೆ ನಚ್ಚಿನ ಯೋಗನ ಪರಮಾತ್ಮೆಯನ್ನು ಅನುಭವಿಸಿದೆ ಅಂಚನೆದ್ದಾವ ನಮ್ಮ ಮಾತೆಲ್ಲ ಭಕ್ತಿಗಳ ಶ್ರದ್ಧೆಗಳ ಆ ದೇವರನ್ನ ಸೇವೆ ಅಂತ ಮಂತ್ರಿಸಿದ್ದಿ ಸೇವೆನ ಪರಮಾತ್ಮೆ ಸಂಪೂರ್ಣ ಸ್ವೀಕಾರವಂತದೆ ಅಂಚನೆ ಪ್ರತಿ ವಿಶೇಷವಾದ ದೇವರನ್ನ ಪ್ರಸನ್ನ ಪೂಜೆಗಳು ಆ ಕಾಲಕ್ಕೆ ನಮ್ಮ ದೇವರ ಭಕ್ತಿಯ ಪ್ರಾರ್ಥನೆ ಬಂದ ನಮ್ಮ ಪ್ರತಿಷ್ಠಾ ಕಾಲಂತೂ ಅಂಚನೆ ಬ್ರಹ್ಮಕಲಶ ಕಾಲಂತೂ ನಮ್ಮ ವ್ಯಕ್ತಿಗವಾದ ನಡಾವಳಿ ನಿರಂತರವಾದ ದೇವರನ್ನ ಸೇವೆ ನಡೆಸುವುದು ಅನುಗುಣ ಅನಾಥ ಪಾತ್ರರಲ್ಲಿ ಅಂತಲೇ ಅವ ಅಂಚನೆ ನನ್ನ ದ್ವಾರ ಇಟ್ಟಿದೆ ದೇವರನ್ನ ಸೇವೆ ಈ ಜಾಗದಲ್ಲಿ ನಡೆತಾರಲ್ಲ ಅವರ ಮನೇನ ನಮ್ಮ ಮಾತೆಲ್ಲ ಕೇಳು ಯಾಕಂದ್ರೆ ಎಲ್ಲ ಪಕ್ಕ ಅಂಚ ಬಂದ್ರೆ ಸಮಸ್ಯೆಗೆ ನಮ್ಮ ಕಡದಲ್ಲಿ ದೇವರನ್ನ ಮಾತೆಲ್ಲಕ್ಕೇನೆ ಈ ರೀತಿ ನಮ್ಮ ಜನ್ಮ ನಡಪಣೆ ಬಣ್ಣ ವಿಶೇಷವಾದ ನಮ್ಮ ಜಮ್ಮದ ಕಾಲದ ನಡುವಿನ ಬದಲಾವಣೆ ವಿಷು ಸಂಕ್ರಮಣದಾನಿ ನಮ್ಮ ದೇವರಿಗೆ ಕಣಿಲಿದೆ ಆ ದೇವರನ್ನ ಸೇವೆ ನಡಪಣೆ ಅಂಚನೆ ಪ್ರತಿ ಸಂಕ್ರಮಣದಾನಿ ದೇವರಿಗೆ ಆ ಅಂಚನೆ ದೇವರಿಗೆ ಮಾತ್ರ ಆ ಸಂಕ್ರಾಂತಿ ಸೇವೆಯನ್ನು ಕಲ್ಪನೆ ಪ್ರಪಂಚ ವಿಶೇಷವಾದ ಸಪ್ತರಾಜ್ಯ ಬರುವ 5 ವರ್ಷ ಪ್ರತಿ ನಮ್ಮ 5 ದಿನ ನಿಶ್ಚಯವನ್ನು ಒಂದು ಆ ದೇವರನ್ನ ಸಪ್ತರಾಜ್ಯದ ಆ ಒಂದು ಸೇವೆ ನಡೆದಿ ಗೊತ್ತ ಒಂದು ವಿಶೇಷವಾದ ಒಂದು ದಿನ ಸಿಗುವುದು ದೇವರಿಗೆ ಆ ಭಕ್ತರಾಜ್ಯದ ಪರ್ವನ ಆಚರಣೆ ಮಾಡ್ತೀನಿ ಅಂಚನೆ ವಿಶೇಷವಾದ ನಮ್ಮ ಸಿಂಹ ಸಂಕ್ರಮಣ ಷೋಡ ಸಂಕ್ರಮಣವನ್ನ ನಮ್ಮ ವಿಶೇಷವಾದ ಗೌರಿ ಮುಂದೆಂಚ ನಮ್ಮ ಹಿರಿಯರ ಕಾಲಕ್ಕೆ ಮೂಲಕ ನಡೆದೋದ್ರಿಂದ ಅದೇ ರೀತಿ ದೇವರಿಗೆ ಪಂಚಾಭಿಷೇಕ ಪಂಚಾಮೃತಾಭಿಷೇಕ ಅಂಚನೆ ವಿಶೇಷವಾದ ಆ ಸಾಮೂಹಿಕ ತಂಬಿರನ್ನು ಮಾತ್ರ ನಮ್ಮ ಷೋಡ ಸಂಕ್ರಮಣ ಅಂತಾನೆ ವಿಶೇಷವಾದ ದೇವರಿಗೆ ಆಚರಣೆ ಮಾಡ್ತಾರೆ ಐದು ನಂತರ ದೇವರ ಪ್ರಶ್ನೆ ನಮಗೆ ತೋಜಾದ ಪ್ರಕಾರ ಆ ಪಂಚಮಿ ದಾನಿ ಯಥಾಶಕ್ತಿ ದೇವರಿಗೆ ಒಂದು ಪಂಚಾಮೃತ ಅಭಿಷೇಕ ಸೇವೆ ಮಾಡ್ಕೊಂಡಿಂದ ನಮ್ಮ ನಿಶ್ಚಯ ಮಾಡ್ಕೊಂಡ ದೊಡ್ಡ ದರ್ಶನದಲ್ಲಿ ಕಾಡ್ತಾ ಬಂದಿದೆ ನಮ್ಮ ದೇವಸ್ಥಾನದ ಪರ್ವ ಕರಿದಾದನೆ ಆ ಕಾರ್ತಿಕ ಮಾಸಗಳು ಒಂದು ದಿನ ಬಿಟ್ಟು ಆ ದೇವರನ್ನ ಆ ಪರ್ವದ ಸೇವೆ ಮಾತ್ರ ನಮ್ಮ ಮಾಡ್ತಾರಲ್ಲ ಅಂಚನೆ ಪ್ರತಿಷ್ಠಾ ದಿನ ಈ ದೇವರ ಪ್ರತಿಷ್ಠಾನದಿಂದ ನಮ್ಮ ಸಂಕ್ಷಿಪ್ತವಾದ ಗೌರಿ ದೇವರ ಸೇವೆ ಮಾಡ್ತಾ ಇರಲ್ಲ ಸಂಕ್ಷಿಪ್ತವಾದ 5 ವರ್ಷದಿಂದ ನಮ್ಮ ತಲಪಾಡಿ ಜಾತ್ರೆದ ಆ ತಲಪಾಡಿದ ಅಮ್ಮನ ಜಾತ್ರೆ ಮಹೋತ್ಸವ ಖರೀದಿ ಬೊಕ್ಕದ ಆದಿತ್ಯವಾರ ಅವನ ಗುಂಪಲಾಂಚಿಕೆ ಮಾಡ್ತೀನಿ ಸಾಮೂಹಿಕವಾಗಿ ಆಚರಣೆಗಳ ಬಂದಿಲ್ಲ ಅಂಚನೆ ವಾರ್ಷಿಕೋತ್ಸವನ ಆಚರಣೆ ಮಾಡ್ತೀನಿ ಬಂದು ಈ ರೀತಿ ನಮ್ಮ ದೇವರ ಪ್ರಾರ್ಥನೆ ಮಾಡ್ಕೊಂಡ ಅಂಚನೆ ವೈಯಕ್ತಿಕ ಮಂದಿರ ಸೇವೆ ಮಾಡ್ತಾ ಈಗ ಮಾಡ್ತಿದ್ದೆ ವೈಯಕ್ತಿಕ ಸಂಕ್ರಾಂತಿ ಪೂಜೆ ಕೂಡ ಮಾಡ್ಕೊತಿದ್ರು ನಾವಾದ್ರಿಂದ ಸಂಕ್ರಾಂತಿ ಪೂಜೆಯ ಆಚರಣೆ ಪರವಾಗಿ ಒಟ್ಟಿಗೆ ನಡೆತೀನಿ ಅಂಚನೆ ತಂಬಿರ ಸೇವೆಗಳ ಒಂದು ದಿನ 3 ದಿನ ತಂಬಿರ ಇದ್ರಿಂದ ವೈಯಕ್ತಿಕ ಪ್ರತ್ಯೇಕವಾಗಿ ನಡೆದರಿಸಿ ಅವು ಏಕಕಾಲಗಳು ದೇವರಿಗೆ ಸೇವೆ ನಮ್ಮ ಮಂತ್ರಗಳು ಯಾಕಂದ್ರೆ ನಮ್ಮ ಕುಟುಂಬ ಮಲ್ಯ ಅಂತ ಬರ್ತದೆ 5 ಕೂಡ ತುಂಬ ಸಮಯ ಅಕಾಲವಾಗಿದೆ ಬನ್ನಿ ಉದ್ದೇಶಿಸಿದ್ದು ಈ ರೀತಿ ನಮ್ಮ ಮಕ್ಕಳಿಗೆ ಬಂದರೆ ನಮ್ಮ ನಿಶ್ಚಯ ಅನ್ನೋದ ಬಟ್ ದೇವರಿಗೆ ನನಗೆ ಅಪ್ಪಣೆ ಹೋದಾಗ ಈ ರೀತಿ ಅಂಚನೆ ವಿಶೇಷವಾಗಿ ಹನ್ನೆರಡು ಬಂದಿದೆ ಇದು ಮಾತ್ರ ನಮ್ಮಂತ ದೇವರಿಗೆ ನಿರಂತರವಾದ ಇದಾಗಿದೆ ನನ್ನಲ್ಲಿ ಬಂದ ದೇವಿನ ಒತ್ತೊಂದಿ ಕೊಡುವ ಉದ್ದೇಶಕ್ಕೆ ಅಂಚೆ ವಿಶೇಷ ಅಂತ ನಿರಂತರ ಕಾಂಡ ಬರ್ತದೆ ಮೂಲಕ ದೇವರ ಕೈತಲು ದೇವರ ಕೈತಲು ಒಂದು ರೀತಿ ಕಂಡು ಕೊಟ್ಟಾడు ಅದಕ್ಕ ಒಂದು ದಿನಗಳಾಗಿ ಕೊಟ್ಟಾడు ಅಂತ ಈ ರೀತಿ ನಮ್ಮ ನಡಕನ್ನು ಬಂದರೆ ಆ ನಾಗದೇವರ ದೇವರ ಸನ್ನಿಧಾನದ ಅಂಚನೆ ನಾಗದೇವರ ಸನ್ನಿಧಾನದ ಅಂಚನೆ ವಿಶೇಷವಾದ ಭಕ್ತೇಶ್ವರಿ ನಕ್ಷತ್ರವಾದ ಕರ್ನಾಟಕ ಆ ದೇವರಿಗೆ ನಾವು ಪ್ರತಿಷ್ಠೆ ಹೊಂದಿದ್ದಾರೆ ಅಂತ ಆ ಪ್ರಶ್ನೆಯ ತೋರಿದ ಪ್ರಕಾರ ನಮಗೆ ಆ ನಂದಿಕೋಣನ ಅಂಚನೆ ಆ ಕ್ಷೇತ್ರವಾದನ್ನ ಈಜಾಗಿದೆ ನಮ್ಮ ಬಾಕಿ ದೇವರ ದೇವರಿಗೆ ನಮ್ಮೊಂದು ಬರ್ತನ ಅಂಚನೆ ನಮ್ಮ ನಿಶ್ಚಯ
ಈ ಪ್ರಕಾರ ನಮ್ಮ ಈ ಸಿಂಹೋತ್ಸವದ ಪ್ರತಿಷ್ಠೆ ಮಾಡ್ಕೊಂಡ ಅಂಚನೆ ದೇವರ ಈ ರೀತಿ ನಮ್ಮ ಗುಂಪುಗಳು ನಡೆಸುವ ಮುಂದೆ ನಮ್ಮ ದೇವರನ್ನ ಬೇಡಿ ಅವರ ನಮ್ಮ ಪರ್ವಗಳ ಅದರ ಸಮಯ ವೆಚ್ಚ ಅದನ್ನು ಮಾಡಿ ಆಗಿತ್ತು ಅಂತ ಈ ರೀತಿ ಒಂದು ದೇವರ ಸೇವೆ ನಡೆಸುವಾಗ ಈಗ ಅನುಗ್ರಹ ಮಾಡಿದೆ ಮತ್ತೆ ನಮ್ಮ ಪಕ್ಕದಲ್ಲಿ ದೇವರ ತುಂಬು ಭಕ್ತಿಗೆ ಬರಬೇಕಾದ ಪ್ರಾರ್ಥನೆ ಮಾಡ್ಕೊಂಡು ಓಂ ಸಹ ಪ್ರವಕ್ತಂದಿತ ಸುಯಿತ್ಮಂ ವಿಷಂಗನೇತ್ಮಂ ಕಪಿಲಾಶ್ವಾಭ್ಯಂ ವಿಷಾಯ ದಬ್ಬಜ್ವರಕ್ಷವಾಂತನ್ನಾಗರಾಜಂ ರೋಗ್ನಿತ್ಯಂ ಸಹಸ್ರೇ ಸಂಜಗದೇ ಕುಂಡಲಂಗೀತಾಂ ಬ್ರಹ್ಮೋನ್ನತಾತ್ಮೋಚನಂ ಉದಾರೇ ರಕ್ಷಣಂ ರಾಮಾನ್ಯನಂ ತಪೋದೇಶನಾಥಂ ಓಂ ನಮಃ ಋಷಿನಾರಾಯಣಾದಿಗಣಾಯ ಸ್ವಾಹ ನಾಗರಾಜ ಪ್ರಾರ್ಥನಾಂ ಸಮರ್ಪಯಾಮಿ ನಾಗರಾಜ ದೇವರ ಪಾದಾಂಜಲಿ ಗೋವಿಂದ ಗೋವಿಂದ ಚಕ್ರ ಪ್ರಿಯದ
ಬ್ರಹ್ಮೆ ಇದು ನಮ್ಮ ಕೃಷಿಮಂತ್ರಿಗೆ ಧರ್ಮಾನಿ ಅಂತ್ಯಾದಾಗ ಕೃಷಿಕರಾಗಿ ಮಾತ್ರ ತಪಸ್ಸು ಮಾಡ್ತದೆ ಆಕೆ ಇಷ್ಟಾರ್ಥ ಮಾತ್ರ ಮಾಡಿದ್ದೆ ನಮ್ಮ ಸಂಸಾರ ವೈದ್ಯ ನಡ್ಕೊಳ್ಳೋ ಅಂದಾಗ ಧರ್ಮದ ನಡ್ಕೊಳ್ಳು ಅರ್ಥಾಂತರನಾಗ ಕಾಮ ಇಚ್ಛೆ ಕಾಯ್ದಕ್ಕ ಮೋಕ್ಷ ಮೋಕ್ಷದ ಏನ್ ಮಾಡಿದಾಗ ಅವು 5 ವರ್ಷದ ಮೋಕ್ಷ 5 ಮೋಕ್ಷ ಪ್ರಯತ್ನ ಮಾಡಿದ್ದಾರೆ ದಾಯ ಅಂದ್ಕೊಂಡಾಗ ನಮ್ಮ ಜೀವಮಾನಗಳು ನಮ್ಮ ಪ್ರತಿ ಮಂದಿರ ನಮ್ಮ ಭಾಜ ಕೌಮಾರ ಯೌವನ ವಾರ್ಧಿಕ್ಯ ಜಾಗ್ರ ಸ್ವಪ್ನ ಕೇಳಿ ಮಾಡ್ತಾರೆ ಬಾಲ್ಯಕ್ಕೆ ದಾರ ಗೊತ್ತುಪಡಿ ಮತ್ತೆ ಮಲ್ಲಾನಾಗ ಮಾದರಿಕೆ ಗೊತ್ತಾಗ್ತದೆ ಅವರು ನಮ್ಮ ಕುಲದೇವರಿ ರಾಮದೇವರಿ ದೈವದೇವರಿ ಮಾತು ಪ್ರತಿಯೊಂದಿನ ಅರಮಾನಿಲ್ಲ ದೈವದೇವರು ಮಾತ್ರ ಒಂದೇ ಕಡೆ ನಮ್ಮ ಊರಿನ ಗ್ರಾಮದೇವರಿ ದೈವದೇವರು ಮಾತ್ರ ನಮ್ಮ ವಿದ್ಯೆ ಮಾತ್ರ ಕಲ್ಪನೆ ಮಾತ್ರ ಬರೋದು ಮಾತ್ರ ದುಡ್ಡು ಸಂಪಾದನೆ ಮಾಡ್ತಾರೆ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ಲ ನಂತರ ಕಡೆಗೆ ಅಂದಾಗ ಇವತ್ತು ಊರಿಗೆ ಬರ್ತಾರೆ ಸಂಚಾರಕ್ಕೆ ನೆನ್ಕೊಂಡಾಗ ಅಪ್ಪ ಮಾತ್ರ ಮಾತ್ರ ಗೊತ್ತು ಹೋಗಿ ನಮ್ಮ ಮೂಲ ಇಷ್ಟದಾಕೆ ದಾನ ಗೊತ್ತಿ ಇಷ್ಟದಾಕೆ ಓಡೆ ನಾನೇ ಅಂದ್ಕೊಂಡಾಗ ಒಡತಿ ಜೋಕರು ಸಂಸಾರ ಜಾರಿ ಏನೆಲ್ಲ ಗೊತ್ತಿರ್ತದೆ ಅಂತ ನಂತರ ಹುಟ್ಟಿದ ಮಲ್ಯ ನಿಂತ ರಟ್ಟು ಬಡ ಆಣ ಕುಟುಂಬ ಕೊಂಡು ಕುಟುಂಬ ನಿಮಗೆ ನಾವೇ ಮಾಡ್ತಿದ್ದಾನೆ ಬರೀ ತಿಂದು ಹೋಗ್ನೆ ಕಣ್ಣನ ತಿಂದು ಹೋಗ್ನೆ ಅಂತಾಣ ನಂತರ ಹಾಕಬಹುದು ಸುಖ ಹೊಂದಿಕೋ ಸುಖ ನಮ್ಮ ಬೇಕೇ ಬಂದಾಗ ನನ್ನ ಕಷ್ಟ ನಮ್ಮ ಸುಖ ದುಃಖ ನಮ್ಮ ರಟ್ಟ ಒಂದೇ ರೀತಿ ಒಂದೇ ರಸ್ತೆ ನಾನೇ ಬೇಗ ನಿಂತ್ಕೊಂಡು ಮಾರುಮೂಲೆ ದುಃಖ ಮೂಲೆ ಮಾತು ಕುಟುಂಬದಲ್ಲಿ ಹೇಳಿಕೊಡು ಅಂಚಾಲೋಪನೆ ಹೆಂಗೆ ದೂರ ಆಂಧ ಪರಿಸ್ಥಿತಿದಾಗ ಈತ ಪರಿಸ್ಥಿತಿದಾಗ ಸಂಸಾರದ ಏಕೆ ಜನ ಮುಂಜಾನೆ ಬಂಗಾರ ಕೊಡಬೇಕು ಸಾಲಿಂತೆ ಸುಖ ಕೊಟ್ಟು ಸಾಲ ಕೊಡೋದಾಗ ಮಾತ್ರ ನಮ್ಮ ಪ್ರತ್ಯೇಕ ಹೇಳಿದ್ರೆ ಮಾತ್ರ ಮುಖ್ಯಮಟ್ಟ ಅಧಿಕಾರಗಳ ಕೀಳೆ ಮಾತ್ರ ಹೇಳೋದು ಮಾತ್ರ ಇನ್ನೊಂದು ಜೀರ್ಣೋದ್ಧಾರ ಮಾಡುವ ಪ್ರಯತ್ನ ಮಕ್ಕಳ ಒಂದೇ ಪ್ರಶ್ನೆ ಒಂದೇ ಭಕ್ತದಾನ ಕೆಲವು ಮಾತನ್ನು ಜೀರ್ಣೋದ್ಧಾರ ಮಕ್ಕಳು ಕೈ ಪಟ್ಟಾಗ ಒಂದಿನ ಪ್ರಶ್ನೆ ಅಂದ್ಕೊಂಡಾಗ ಉದಾಹರಣೆ ಅಂದ್ಕೊಂಡಾಗ ಅರ್ಥ ಮಾಡಬೇಕು ಕುಟುಂಬದಾಗ ಅರ್ಥ ಮಾಡಲು ಬೈತಾರೆ ನಾಗೆ ಬ್ರಹ್ಮೆ ಗಟ್ಟೆ ಪಟ್ಟಣ ಸಂಭವ ನಾಗೆ ಬ್ರಹ್ಮೆ ಕಲ್ಲರಾಯಿ ಅಂತಾದ ಮೂಲದಾನ ಅಂದ್ಕೊಂಡಾಗ ರಾಶಿ ಮುಖಾಂತರವಾಗಿ ನಮ್ಮ ಏಕೋ ಮಾತು ಕಂಡ ಕಂಡಾಗ ಒಂದು ಮಾತು ಇರ್ತೇನೆ ಐದಾದ ಜೀವೋದ್ಧಾರ ಮಕ್ಕಳೇ ರಾಶಿ ಬಂಡಲ ಇಟ್ಟರೆ ಭಯ ರಾಶಿದಾಗ್ತದೆ ಈ ರಾಶಿ ಇತ್ತೀಚಿನ ಐದಾನಕ್ಕೆ ಮಕ್ಕಳೇ ಚಿತ್ತ ಬಂದಾಗ ಅಂತಾದ ಕೆಲವು ಮಾತ್ರ ವಿಮರ್ಶನ ಬಂದಾಗ ನಮ್ಮ ಕುಟುಂಬ ಬಾರಿಗೆ ಆಗ್ತದೆ ಕೆಲವು ದೇಶಗಳು ಮಾತ್ರ ಇಟ್ಟಿಲ್ಲ ನಿಧಾನ ದೇಶ ನನ್ನ ದೂರ ಬಂದರೆ ಆಗುದ ಪ್ರಿಯಕನಂತೆ ಈ ಬೇಕಾದ ದಾನ ಕೊಂಡ ಕೂಡ ಆಕಾರ ಮತ್ತು ಕರ್ಮಾನುಸಾರ ಪ್ರಕಾರ ದಯಕೊಂಡ ನಮ್ಮ ಹಿರಿಯರಾಯಿ ಒಂದು ಎಟ್ಟೆ ಮಕ್ಕಳನ್ನ ಎಟ್ಟರ ಸಾಲ ಒಂದು ಹಿರಿಯನೇ ಬಳಿಕ ಮಕ್ಕಳನ್ನ ಇಡೀ ಸಂಸಾರ ಬರ್ತದೆ ಐದ ಧರ್ಮಾನಿ ಮಾತೆಲ್ಲ ಕುಟುಂಬ ಹಿರಿಯರ ಆಗ್ತದೆ ಎಟ್ಟೆ ಭಯ ಕೊಡು ನಾನು ಬಂದಾಗ ಬೇರೆ ಇತ್ತೆಲ್ಲ ಹಟ್ಟೋಡು ಅಮ್ಮ ಅಪಾಯ ಬಂದಾಗ ಹಟ್ಟದಾಯ ಬಂದಾಗ ಆ ಕಡೆ ಒಮ್ಮೆ ಕಾಲ ಲೋಪ ಮತ ಬರ್ತಾರೆ ನಿತ್ಯ ನಮ್ಮ ಜೀವಮಾನಗಳು ವರ್ತನೆ ಸಾರ್ಥಕ ಮಾಡಿದಾಗ ನಮ್ಮ ಸಂಪಾದನೆ ಮಾತಾಡಬೇಕು ನಂತರ ಇಡೀ ದೊಡ್ಡ ದಾಖಲೆ ಕೊಂಡು ಆಟ ಮಾಡ್ತೇವೆ ಯೋಜನೆ ನಾನು ಮಾಡ್ಕೊಳ್ತೇನೆ ಅವರು ಕೋಟಿ ಗಟ್ಟಲೆ ಮಾಡ್ತಾರೆ ನಂಗೆ 30 ನಾನು ಮಾಡಿದಾಗ ಗಟ್ಟಿ ಮಾಡ್ಕೊಳ ಸಂಪಾದನೆ ಮಾತ್ರ ಬೇರೆ ಖರ್ಚು ಮಾಡ್ಕೊಂಡು ಹೋಗ್ಬಾರ್ದು ವಿಚಾರ ಕುಟುಂಬ ಮಾಡಿದಾಗ ಮತ್ತೆ ಭಾರ ಹೆಚ್ಚಾಗ್ತದೆ ಲೈನ್ ಮಾಡಬೇಕು ಕೆಲವು ಮಾತ್ರ ನಮ್ಮ
ಸಂಚಾಲಕರಾಗ ನಮ್ಮ ಬಟ್ಟೆ ಒಂದು ಪಂಚಮಿ ತಿಂಗಳಾದ ಈ ಪಂಚಮಿಲ ಆಚರಣೆ ನೋಡ್ಕೊಂಡು ಆಗ್ತದೆ ಸೋಣ ಸಂಕ್ರಾಂತಿ ಆಚರಣೆ ನೋಡ್ತಾ ಸಂಚಾಲಕರಾಗ ನಮ್ಮ ಮಂಗಳಾಗ ಮಾತ್ರ ಸರಿಯಲ್ಲ ಇರ್ತದೆ ಈ ದುರ್ಮಂದಾರ ಕೈಸಿ ಗಾಯಕನ ಭಕ್ತಿಯನ್ನು ಸೇರಿದ ಹೋಗಿ ಹಾಡಾಡ್ಕೊಂಡು ಭಕ್ತಿಯನ್ನು ನಮ್ಮ ದೇವರ ಕೇಳ್ತಾರೆ ದಯ ಕೈ ನಮ್ಮ ಇಲ್ಲದ ದೇವರಿದ್ದ ಅವ್ರ ಕೈ ಅಂತ ನಮ್ಮ ಸಂಸಾರ ಗೊತ್ತಾಗ್ತದೆ ಏಪ್ಪ ಈಡೇದಂತ ಪಾಕಿರುವ ಆತ ಇಡೀ ಕುಟುಂಬ ಹೋಗೋದು ಹೆಂಗೆ ನಮ್ಮದು ನಮ್ಮ ಜೋಕ್ರ ಬಿಡುವುದು ನಮ್ಮ ಗೊತ್ತಾಗ್ತದೆ ಇಷ್ಟ ಎದಿಲ್ಲ ಹಾಗೆ ಹೋಗೋದು ಹೇಗೆ ಕಟ್ಟಿದ್ದು ಹೇಗೆ ಕಷ್ಟ ಬರ್ತದೆ ದಯಮಾಡಿ ಅವ ಆಗ ಅಜ್ಜಿ ಅಚ್ಚನ ಕಟ್ಟಿ ಫೋನ್ ಆಗಿದ್ದು ಈ ಬೆಟ್ಟದಲ್ಲಿ ನಾಗೆ ಮಾತು ದಯಕೊಂಡಾಗ ಭೂಮಿಗೆ ಮುಖ್ಯವಾದ ನಾಗೆ ನಾಗದಾನ ಕೊಂಡಾಗ ನಾಗದೇವರಿಗೆ ಈ ಪರಶುರಾಮ ಕ್ಷೇತ್ರಗಳು ಮತ್ತು ನಾಗದೇವ ಮುಖ್ಯವಾದದ್ದು ದೈವಮ ಇದು ಮಾತ್ರ ನಮ್ಗೆ ನಾಗೇಶ್ವರಿ ಮಾತ್ರ ಕೊಂಡಾಗ ಈ ಭೂಮಿ ಪುಟ್ಟನೆ ರಮೇಶ್ವರಿ ನಾಗೆ ಮಾತ್ರ ನಮಗೆ ಆಶಯಗಳಿಗೆ ಕಾಲು ಮುಖ್ಯದಾನೆ ಕೊಂಡಾಗ ಐತೆ ಈ ಆಶಯದ ಬಳಿಕ ರಾಜೇ ಮಾತು ಸಂಚಾರ ಮಾತ್ರ ಹೋದಾಗ ಮತ್ತು ಈ ತಪಸ್ಸು ಮಾಡ್ತಿದ್ರೆ ರಾಜೇ ಮತ್ತು ಜೀವನಾಗ ಭಾಷೆಗಳಾಗಿರ್ತದೆ ಆ ಭಾಷೆ ನಾಳೆ ಬರಿಗೆ ಆತ ನನ್ನ ಮನೆ ತರಗ ಆ ಶಿಕ್ಷಕನಾಗ ಮಾತ್ರ ಹಾಡುಕೊಂಡ್ರೆ ಆಗ ಮಾತ್ರ ಸಂರಕ್ಷಣೆ ಸಂಚಾರ ಒಂದು ಅಥವಾ ಜಾಬುಗಳಿಗೆ ಏನು ಸಂತಾನ ಆಗಾವಲು ಮಾಡಿ ಅಂದಾಗ ಹೇಳ್ಕೊಂಡು ಬಗೆಹರಿಕೊಂಡು ಬರ್ತಾರೆ ರಾಜಣ್ಣ ಇತ್ತೀಚ ಅನ್ಯಾಯ ಮಾಡ್ತಾರೆ ಹೇಳಿದಾರ ಆ ಜನ ವಿಚಾರ ಈಗ ನನ್ನ ಮಕ್ಕಳಿಗೆ ಬಂದಾಗ ನೆತ್ತ ವಲಯ ಮುಟ್ಕೊಂಡು ಬರ್ತಾರೆ ಅಂತ ಕಳೆದು ಕಳೆದ ಮಕ್ಕಳು ಕೂತ್ಕೊಂಡು ಅವರು ಮಾತಾಡ್ತಾರೆ ನಾನು ಬರ್ಕೊಳ್ಳೋದು ಉದ್ದೇಶ ಎಲೆಗೆ ಮಾಡ್ತೀವಿ ಬರ್ಕೊಳ್ಳೋದು ನಾನು ಎಷ್ಟು ಕಷ್ಟ ಬರ್ತಾರೆ ಅಂದಾಗ ಅವರ ದಾನ ಮಕ್ಕಳಿಗೆ ಒಳ್ಳೆ ಈ ರಾಜನ ಅಗತ್ಯ ಕೋಪ ಇದು ಮಾತ್ರ ಅನಂತ ಕಷ್ಟಕ ಹುಳಿಕ ಕಾಲ್ಕೋಳ ಧನಜ ವಾಸುಕಿ ನಾರದ ಕಟ್ಟವಾಳ ಮತ್ತು ನಾಲ್ಕು ದೇವೇಂದ್ರ ಮುಖ್ಯ ಸುತ್ತ ಕಾಡ್ತಿ ಆ ಎದುರಾದಂದ್ರೆ ಅರ್ಪಣೆ ಬ್ರಹ್ಮಚಾರಿ ನನ್ನ ದೇವರಿಗೆ ಬ್ರಹ್ಮಚಾರಿ ದೇವರ ಕಣ್ಣು ಸೋಕೆ ಒಬ್ಬ ಮಾತ್ರ ಸ್ವಲ್ಪ ನಾಟಾಯ ದೇವರು ಹುಟ್ಟಿ ನಮ್ಮ ಮಾತ್ರ ತಾನು ಮಾತ್ರ ಏನು ಮಕ್ಕಳು ನಾಡ ಉಚ್ಚವಾದ ಕಂಡಾಗ ನಂಟು ಕೂಡ ಆರೋಗ್ಯ ಭಾಗ್ಯ ಸಂತತಿ ಸಂಪತ್ತು ಅವನು ಮಾತ್ರ ವಿಯೋಗ ಮಂತ್ರಿ ನಾಡ ಶಾಸ್ತ್ರ ಕಂಡಾಗ ಒಂದು ರಾಜೆ ಭಾರಿ ಸುಖಕ್ಕಿದ್ದೇವೆ ಆ ಸುಖಪಟ್ಟದಾಗ ವ್ಯಾಪಾರ ಪಡೆಯುವ ಕೈತಲ್ಲ ಇಲ್ಲ ಏರ್ಪಟ್ಟಿಲ್ಲ ಭಾರಿ ಸುಖಕೊಂಡಾಗ್ತದೆ ಹೌದು ನಮ್ಮ ಬಿಟ್ಟಿದ್ದಾರೆ ವ್ಯಾಪಾರ ತಾಪತ್ರಯ ಆ ಕಾರಣ ಹಾಗಾಗಿ ನಾನು ಇಲ್ಲಿ ಉತ್ತರ ಕೊಟ್ಟು ಸ್ವಲ್ಪ 90 ರೂಪಾಯಿ ಮಕ್ಕಳು ಗಂಟಲು ಬಂದಾಗ ಚೆನ್ನಾಗಿ ಬರ್ತದೆ ಸ್ವಲ್ಪ 90 ರೂಪಾಯಿ ಒಂದು ರೂಪಾಯಿ ಸೇರಿದಾಗ ಇಂಥ ಸೇರಿದಾಗ ಹೋದಾಗ ಆರೋಗ್ಯ ಕಮ್ಮಿ ಬರ್ತದೆ ಆಕಡೆ ಆರೋಗ್ಯ ಮುಖ್ಯತೆ ಇಡೀ ದುಡ್ಡು ಮುಖ್ಯತೆ ಕಂಟಾಣ ಇಲ್ಲ ಧರ್ಮಾನ ನಂತರ ಪ್ರತಿಯೊಂದು ನಮ್ಮ ದೇವರು ಅನಾಯಾಸೆಯನ್ನು ನಮ್ಮ ದಿನ ಕೈ ಮೇಲೆ ದೇವರಂತ ಏಳೇಳೆ ಕೇಳ್ಕೊಂಡು ಮಹಾರಾಜ ಕೊಂಡ ಪ್ರತಿ ಭೂಮಿ ಬರೆಯ ಬೇರೆ ಕೊಂಡ ನಮ್ಮ ಗಡಿ ಬೇರೆ ಮಗ ಆ ದೊಡ್ಡ ಧರ್ಮ ನೋಡಿ ಅಧರ್ಮದ ಬಗ್ಗೆ ದುಡ್ಡು ಹಾಕೊಂಡಾಗ ಅದು ವಿಧಾನ ಶ್ರೀನಾಥ ನಾಗೇ ಹೆಚ್ಚಿನ ನಾನೇ ಬ್ರಹ್ಮೆ ವೆಂಕಟೇಶ್ ಮಾತ್ರ ಹೆಚ್ಚಿನ ನೋಡಿದಾಗ ಮಾತ್ರ ಭೂಮಿ ಸಂಪತ್ತು ಸಮಾಚಾರ ಆಯ್ತಾ ಕನ್ನಡ ಕೃಷಿ ಮಾತ್ರ ಆಯ್ತಾ ಬೇರೆ ಧಾನ್ಯ ಮಾತ್ರ ರೈತ ಮಾತ್ರ ಅಭಿವೃದ್ಧಿ ನಾಟಕ ರೈತ ಅಭಿವೃದ್ಧಿ ಕಣ್ಣು ರೈತ ಮಾತ್ರ ತೊಂದರೆ ಕಣ್ಣಿಗೆ ಮಾತೆಲ್ಲ ಕಣ್ಣಿಗೆ ತೊಂದರೆ ಅವ್ರು ನಮ್ಮ ಆರೋಗ್ಯವನ್ನು ಕೇಳ್ತಾರೆ ನಮ್ಮ ನಾನೇ ನಮ್ಮ ನೀತಿ ಮಾನ ಕುಟುಂಬಗಳು ಈ ನೀತಿ ಮಾನ ಮಕ್ಕಳನ್ನ ಆಡ ಆ ಕಾರ್ಯನ ಕೈಗಾರಿ ಮತ್ತು ನಾಳೆ ಒಂದು ದಾಯ ನಾವು ಮಾಡ್ಕೊಡೋದು ಅಂತಂದ್ರೆ ಮಾತೆಲ್ಲ ಕೇಳಿಕೊಡು ಹೌದಾ ನಮ್ಮ ಜೀವನದಲ್ಲಿ ಮಾತನಾಡ್ತಾರೆ ನಾಗದೇವ ದೈವದೇವ ಮನೆ ನಾಗದೇವ ದೈವಕ್ಕೆ ಮಾತ್ರ ದೂರ ಆತ್ಮ ಹೋಗಿ ಬೇರೆ ನಮ್ಮನ್ನೇ
ದೇವರ ಕಟ್ಟ ಹೋಗ್ತಿಲ್ಲ ಕಟ್ಟದ ಆಯ್ತು ಹುಚ್ಚಿ ಧರ್ಮಾಗಿ ಧರ್ಮಾನಿ ಕೆಟ್ಟ ಕೆಟ್ಟೋ ಐದಾರ ಒಂದೇ ಬಾಂಡೆಡ್ದು ಕಟ್ಟಡ ಬಿಟ್ಟು ಸಂಪಾದ ಕಟ್ಟಡ ಐದಾರ ಇಂದ ದಿನಗಳು ಇದು ಮಾತು ಕೊಡುತ್ತಾರೆ ನಾನು ಐದಾರ ಮಾಹಿತಿ ಕೊಡ್ತಾರೆ ಮಾತಾಡ್ತಾರೆ ದಾನಿ ಪಡೆದ ದೂರ ಇಟ್ಟು ಸಾವಿರ ಐನೂರು ಎಕರೆ ನಮ್ಮ 4 ಎಕರೆ 4 ಎಕರೆ 4 55 4 ಪರಿವಾರ ಸಂತೋಷ ಆ ಜನ್ಮಭೂಮಿ ಸೂತ್ರ ಅವನು ಮರಪುಣ ಅಂಚನೆ ಇಂದು ಈ ಸಭೆಯಲ್ಲಿ ವಾವ ದೇವಿ ತಪ್ಪ ನಾನು ಇಲ್ಲಿ ಬ್ರಾಹ್ಮಣರಿಗೆ ಫೋಟೋ ಬಂದಿದ್ದೇನೆ ಅಥವಾ ನೀರು ಅಜ್ಜಿತ್ ಅಜ್ಜಿತ್ ಬಾಕಿ ಸಭೆಯಲ್ಲಿ ಸಂಸಾರದಾಗ ಸಂಸಾರ ಮಾತ್ರ ಇದು ಪುನಃ ಹಾಗೆಯೇ ಏನು ಮಾಡ್ತೀರ ಅದೇನು ಕಾಣ್ತದೆ ದೇವರು ತೋರಿಬಾರ್ಗಿರಿ ಭಕ್ತರಿಗೆ ಆಗ್ತಾರ ಆ ಭಕ್ತಿ ಮಾತೆಲ್ಲ ಸೇರಿ ಒಟ್ಟಟ್ಟಾಗಿ ಕೆಲಸ ಮಾತೆಲ್ಲ ಮಾಡ್ತಾರೆ ಏನು ಮಾಡ್ತಾರೆ ಪ್ರಾಣ ಮಾಡಿಲ್ಲ ಹಸಿರಿ ಮಾಡ್ತಾರೆ ಮನುಷ್ಯ ಮಾತು ಸೇವಿದ್ದಾರೆ ಅನ್ನದಾನ ಅನ್ನದಾನ ಸಂತೋಷಗಳಾದಾಗ ಪ್ರಕಟರಾಗದಿಲ್ಲ ಸ್ಥಳ ನಮ್ಮನ್ನು ಮತ್ತೆ ಅವರೇ ಕ್ಷೇಮವಾಗಿದ್ದಾರೆ ನಾವು ಮಾತಾಡ್ತೆ ಮಾತಂತಾಡ್ತಾರೆ ಒಳ್ಳೆಯ ಮಾತಿಲ್ಲ ಮಾತಿ ಮಾತಾಡಿ ಇಷ್ಟಾದ ಪುರಸ್ಕಾರ ಕೊಟ್ಟ ब्रह्मात्मक महाविष्णु प्रिय हे कृष्णार्पणमस्तु।
ಆಗ್ತದಲ್ಲ ಆ ತೋಡಿ ಯಾರು ಬರ್ಬಡ ಜನ ಬೇಕು ಆ ರೀತಿಯೊಂದು ಆಕಳ ಮುಖಾಂತರ ಅದನ್ನು ಸ್ವೀಕಾರ ಅನ್ನದಾನ ಸ್ವೀಕಾರ ತೋಡಿಗೆ ಭಕ್ತಿ ಜನಗಳು ಮಾತ್ರ ಭಾರಿ ಬೊಲ್ಲಾತದೆ ರಾಯಕ ಆಗ್ತದೆ ಬೇರೆ ಸಂತೋಷ ಸ್ವೀಕಾರ ಮಾಡ್ತೋಡಿದೆ ಆ ಅನ್ನದಾನ ಕೊಂದಾಕಳಿಗೆ ಕ್ಷೇಮಕ್ಕೆ ಕಳೆದು ಬಡದೆ ಆಕಳ ಮನಸ್ಸಿನ ನೆನೆತೋಡಿಗೆ ಜನಕ್ಕೆ ತುಂಬಿ ಅಥವಾ ಮುಗಿದು ಕೊನೆಗ ಮುಂಚೆನೆ ನೆರೊಂದು ಕೂಪಿಡಂತೆ ವೇದ ಮಾತಾಡೋಣಂತೆ ದೇವರ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಅನ್ನದಾನ ಕೊಂದಾಕಳಿ ಕ್ಷೇಮಕ್ಕೆ ಮಾಡೋದು ಆ ಅನ್ನದಾನ ಮಾಡಿದೇವಪ್ಪ ಅನ್ನದು ಅವಲೋಕನ ಮಾಡ್ತಾರೆ ಅಂತಿಂತಿ ಸೇವೆ ದಿವಸ ಸಂತೋಷ ಸಿಗ್ತದೆ ಆ ನಂತರ ಬಾಪು ದಾನಾಡ ವ್ಯತ್ಯಾಸ ಕ್ಷಮೆ ಕೊಡು ಅಂತಿಂತಿ ಅನ್ನದಾನಲ್ಲ ಜನಕ್ಕೆ ಸಂಸ್ಥೆಲ್ಲ ಸ್ವೀಕರಿಸೊಂದು ಈ ಸ್ಥಳ ಮತ್ತು ಒಳಗಡೆ ನನ್ನ ಅಭಿವೃದ್ಧಿ ಆವಡೆ ಈ ಸ್ಥಳ ನಮ್ಮೊಂದು ಭಕ್ನಾಟೆಗೆ ಕ್ಷೇಮ ಸುಖ ಆಯು ಆರೋಗ್ಯ ಅನುಗ್ರಹ ಮಾಡುತ್ತೆ ಆಶೀರ್ವಾದ ಒಂದು ಪ್ರತಿ ವಿದ್ಯಾರ್ಥಿಗಳಿಗೆ ಗೀರು ಸಹ ಹಾಗೇ ಇದೆ ಈ ಕೆಲವು ಸಮಯದಿಂದ ಅದಕ್ಕೆ ದೇವರು ಶ್ರಮದಾನ ಮಾಡ್ತಾರೆ ಬ್ರಹ್ಮವಾದಾನಂದಕ್ಕೆ ಗೋವಿಂದ ಗೋವಿಂದ